ಎಂಗೇನು ಟೇಕಿ ನೀವು ಡೈಲಾಗ ಎಂಗಿನ ಒಂಜಿ ಈ ಡೈಲಾಗ್ ವರ್ಕೌಟ್ ಆಗ್ತೇವು ಕಾಮಿಡಿ ಡೈಲಾಗ್ ಬಂದ ಕಾಮಿಡಿ ಉಪ್ಪೋಡು ಈ ಡೈಲಾಗ್ ಕಾಮಿಡಿ ಬರ್ಬೋದು ಮಾರ್ರೆ ನೀನು ಕಾಮಿಡಿ ಎಂಚ ಮಾಡ್ಕೊಂಡು ಎಂಗಿನ ಕಟ್ ಯಾನ್ ಪಂಪತ್ತೆ ಡೈಲಾಗ್ ಹೆಂಗೆ ಕಾಮಿಡಿ ಎಂಕಿನ ಸೆನ್ಸ್ ಹೆಂಗೆ ಗೊತ್ತು ಈರು ಬಣ್ಣಚ್ಚಿ ಇರು ಡೈರೆಕ್ಟರ್ ಆದಪ್ಪು ಡೈಲಾಗ್ ಬಂದ್ಬಿಡಿ ಯಾನು ಗೊತ್ತಾಗತ್ತ ಯಾ ಮಾಡ್ಬೇ ಮಕ್ಕಳಿಗೆ ಯಾ ಮಾಡ್ಬೇ ಮಿಸ್ ಆಚಿ ನವೆಂಬರ್ 14 ನಮ್ಮ ಮೂವಿ ರಿಲೀಸ್ ಕಾರಣ ನಿಖಿಲ ಮುಟ್ಟದ ಥಿಯೇಟರ್ ಮಾತ್ರ ರಿಲೀಸ್ ಆರಂಡು ಮಾತ್ರ ಈ ಮೂವಿ ಬಲೆ ಈ ಮೂವಿ ಸಪೋರ್ಟ್ ಮಾಡ್ತಾರೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಅರ್ಜುನ್ ಕಾಪಿಕಾಡ್ ಅಭಿನಯದ ಕರ್ನೆ ಸಿನಿಮಾ ನವೆಂಬರ್ 16ನೇ ತಾರೀಕು ತೆರೆ ಕಾಣಲಿದೆ. ಕರ್ನೆ ಚಿತ್ರ ಕೋಸ್ಟಲ್ ವುಡ್ಡಿನ 100ನೇ ಸಿನಿಮಾ. ಈ ಚಿತ್ರವನ್ನು ಸಾಕ್ಷಾತ್ ಅವರು ನಿರ್ದೇಶನ ಮಾಡಿದ್ದು ರಕ್ಷಿತ್ ಎಸ್ ಕೋಟಿಯನ್ ಮತ್ತು ರಕ್ಷಿತ್ ಎಚ್ ಶಾಲಿಯನ್ ಅವರು ನಿರ್ಮಿಸಿದ್ದಾರೆ. ಕರ್ನೆ ಅರ್ಜುನ್ ಕಾಪಿಕಾಡ್ ಅವರ 10ನೇ ಕೋಸ್ಟಲ್ ವುಡ್ ಫಿಲ್ಮ್. ಕರ್ನೆ ಸಿನಿಮಾದಲ್ಲಿ ದೇವದಾಸ್ ಕಾಪಿಕಾಡ್, ಅರವಿಂದ್ ಬೋಲಾರ್, ಭೋಜರಾಜ್ ವಾಮಂಜೂರ್, ಗೋಪಿನಾಥ್ ಭಟ್, ವಿಸ್ಮಯ್ ವಿನಾಯಕ್, ಮಂಜುರೈ ಮೂಳೂರ್, ಸೈ ಕೃಷ್ಣ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಹಾಗೂ ಈ ಚಿತ್ರಕ್ಕೆ ರಘು ಧನ್ವಂತರಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಕೋಸ್ಟಲ್ ವುಡ್ಡಿನ 100ನೇ ಸಿನಿಮಾ ಆಗಿರುವಂತಹ ಕರ್ನೆ ಯಶಸ್ವಿ ಪ್ರದರ್ಶನ ಕಾಣಲಿ ಎಂದು ಹಾರೈಸುವ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫನ್ಸ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.